ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಮೊಗವೀರ ಸಮುದಾಯದ ಪ್ರತಿನಿಧಿಗಳಿಗೂ ಸ್ಥಾನ ನೀಡಬೇಕೆಂದು ಸಮಾನ ಮನಸ್ಕ ಮೀನುಗಾರರ ವೇದಿಕೆ ಒತ್ತಾಯಿಸಿದೆ. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೀನುಗಾರರ ವೇದಿಕೆಯ ನಾಯಕರುಗಳು, ಮೊಗವೀರ ಸಮುದಾಯಕ್ಕೆ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾ ಇದ್ದಾರೆ. ಕರ್ನಾಟಕ ವಿಧಾನಸಭಾ ಸದಸ್ಯರುಗಳ ಪೈಕಿ ಆಡಳಿತ ಪಕ್ಷದ ಮೊಗವೀರ ಸಮುದಾಯಕ್ಕೆ ಸೇರಿರುವ ವಿಧಾನಸಭಾ ಸದಸ್ಯರ ಸಂಖ್ಯೆ ಕೇವಲ 1. ಹೀಗಾಗಿ ಮೀನುಗಾರರ ಸಮುದಾಯದ ಆಡಳಿತ ಪಕ್ಷದ ಏಕೈಕ ಪ್ರತಿನಿಧಿಯಾದ ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರದ ಲಾಲಾಜಿ ಆರ್ ಮೆಂಡನ್ ರವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಮಾಧ್ಯಮದಲ್ಲಿ ವರದಿಗಳೆಲ್ಲ ಬರ್ತಾ ಇದೆ. ಆದ್ರಿಂದ ನಾವು ನಮ್ಮ ಸಮಾಜದ ಪರವಾಗಿ, ವಿಶೇಷವಾಗಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿರುವಂತಹ ಬಹುಸಂಖ್ಯಾತ ಸಮಾಜದ ಒಂದು ಮೊಗವೀರರು ಮತ್ತು ಕಾರ್ವಿ, ಹೀಗೆ ನಮ್ಮ ಹತ್ರ ಒಟ್ಟಿಗೆ 39 ಸಬ್ಕಾಸ್ಟ್ ಇದೆ. ಒಟ್ಟಿಗೆ 80 ಲಕ್ಷ ಜನ ನಮ್ಮ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ಇವರಿಗೆ ಒಂದು ಪ್ರಾತಿನಿಧ್ಯ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆದಂತ ಶ್ರೀ ಬಿಎಸ್ ಯಡಿಯೂರಪ್ಪ ಹಾಗೂ ನಮ್ಮ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಾದಂತಹ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೂ ಎಲ್ಲ ಬಿಜೆಪಿಯ ಹಿರಿಯ ನಾಯಕರನ್ನ ನಾನು ಅತಿ ವಿನಯದಿಂದ ಅವರಿಗೆ ಒಂದು ಸೂಕ್ತ ಸ್ಥಾನಮಾನ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ನನಗೆ ನಾವೊಂದು ಸಣ್ಣ ಇತಿಹಾಸವನ್ನು ಹೇಳುವುದಾದ್ರೆ, ಈ ಮೊಗವೀರ ಸಮಾಜಕ್ಕೆ ಸನ್ಮಾನ್ಯ ದೇವರಾಜ ಅರಸವರ ಕಾಲದಿಂದಲೂ ಕೂಡ ಒಂದು ಪ್ರಾತಿನಿಧ್ಯ ಇತ್ತು. ದೇವರಾಜ ಅರಸು ಅವರು ಪ್ರಥಮ ಬಾರಿಗೆ ಕ್ಯಾಬಿನೆಟ್ ಮಾಡಿದಾಗ ಇಬ್ರು ಮೀನುಗಾರ ಸಮಾಜದಿಂದ ಬಂದವರಿದ್ರು. ಒಂದು ದೇವೇಂದ್ರ ಪಗಾಳಪ್ಪ ಮತ್ತು ನಮ್ಮವರಾದ ಮನೋರಮ ಅಂತವರಾಗಿ. ಅದರ ನಂತರ ಕೂಡ ಚಿಂಚನ್ ಸೋರ್ ಇದ್ರು, ಮನೋರಮ ಇದ್ರು.